ಒಂದು ಬಡ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ನಿಜವಾಗಿ ಓದಿನ ದೃಷ್ಟಿಯಲ್ಲಿ, ಅವರ ಅಧ್ಯಯನ ದೃಷ್ಟಿಯಲ್ಲಿ ಅವರಿಗೆ ಪುಸ್ತಕಗಳನ್ನು ಕೊಡೋದಾಗಲಿ, ಶೈಕ್ಷಣಿಕ ವಿದ್ಯಾದಾನವನ್ನು ಮಾಡೋದಾಗಲಿ, ಶೈಕ್ಷಣಿಕಕ್ಕೆ ನಿಮಗೆ ಶುಲ್ಕ ಇರುತ್ತೆ ಅದನ್ನು ನೀಡೋದಾಗಲಿ, ಇದೆಲ್ಲ ಒಂದು ಬಹಳ ಒಳ್ಳೆಯ ಕೆಲಸ ಕಾರ್ಯ. ಈ ನೆಲೆಯಲ್ಲಿ ಇವತ್ತು ಅರುಣ್ ಡಿಸೋಜ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಕೂಡ ಗಳಿಸಿಕೊಂಡಿದ್ದಾರೆ. ಅವರ ಸಮಾಜಮುಖಿ ಚಿಂತನೆಯಿಂದಾಗಿ ಹಲವಾರು ಸಮಾಜಮುಖ ಕೆಲಸಗಳನ್ನು ಮಾಡೋದರೊಂದಿಗೆ ಈ ಪರಿಸರದಲ್ಲಿ ಮತ್ತು ಈ ಒಂದು ತೊಕ್ಕೊಟ್ಟು ಪರಿಸರದಲ್ಲಿ ಒಳ್ಳೆಯ ಗುರುತಿಸಲ್ಪಟ್ಟಂಥ ಅರುಣ್ ಡಿಸೋಜ ಅವರು ಈಗಾಗಲೇ ರಾಷ್ಟ್ರಮಟ್ಟದ ಮದರ್ ತೆರೇಸಾ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಂಡಿದ್ದಾರೆ. ಸಣ್ಣದೊಂದು ಪುಸ್ತಕ ವಿತರಣಾ ಕಾರ್ಯಕ್ರಮ, ಸುಮಾರು ಒಂದು 10 ಮಕ್ಕಳಿಗೆ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಟ್ಟುಕೊಂಡಿದ್ದಾರೆ. ಮುಖ್ಯವಾಗಿ ಇದರ ಅಧ್ಯಕ್ಷತೆಯನ್ನು ವಹಿಸಲಿಕ್ಕೆ ಇರುವವರು ಶ್ರೀಯುತ ಆನಂದ ಕೆ ಅಸೇಗೋಳಿ, ನಮ್ಮವರೇ, ನಮ್ಮ JCI ಮಂಗಳ ಗಂಗೋತ್ರಿ ಕೊಣಾಜೆ ಇದರ ಗೌರವ ಸಲಹೆಗಾರರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಶ್ರೀಯುತ ಆನಂದ ಕೆ ಅಸೇಗೋಳಿ ಅವರು ಕಾರ್ಯಕ್ರಮ ಸಭಾಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಉದ್ಘಾಟನೆಯನ್ನು ಅವರು ಕೂಡ ಒಬ್ಬ ಮಾಜಿ ಅಧ್ಯಕ್ಷರು, ಪನ್ನೀರ್ ಚರ್ಚೆ ಆಗಿರ್ಬೋದು, ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಗುರುತಿಸಿಕೊಂಡವರು ಸಮಾಜದಲ್ಲಿ. ಶ್ರೀ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಲ್ಲಿ ನಮ್ಮೊಂದಿಗೆ ಶ್ರೀಯುತ ದಯಾನಂದ ಮಾಸ್ಟರ್, ನಮ್ಮವರೇ, ಮುಖ್ಯ ಗುರುಗಳು, ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆ ಅಸೇಗೋಳಿ. ಹಾಗೆ ಶ್ರೀಮತಿ ಸರಿತಾ ಡಿಸೋಜ, ಪನ್ನೀರ್ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು. ಹಾಗೆ ಶ್ರೀಯುತ ಪ್ರೊಫೆಸರ್ ಪ್ರಶಾಂತ್ ನಾಯಕ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರೆಲ್ಲರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ಅರುಣ್ ಡಿಸೋಜ ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮದ ಚೊಕ್ಕದಾದ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀಯುತ ಆನಂದ ಕೆ ಅಸೇಗೋಳಿ. ಈ ಸಭಾಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಆನಂದ ಮಾಸ್ಟರು ಇಲ್ಲಿ ಮಾತ್ರ ಅಲ್ಲ, ನಿಮಗೆಲ್ಲ ಗೊತ್ತಿರುವ ಹಾಗೆ ಮದನಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದಲ್ಲಿ ಮುಖ್ಯ ಗುರುಗಳಾಗಿ ನಿವೃತ್ತಿ ಹೊಂದಿದವರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅದು ಮಾತ್ರ ಅಲ್ಲದೆ ಕೇವಲ ಅಧ್ಯಾಪಕ 4 ಗೋಡೆಗಳ ಮಧ್ಯೆ ಮಾತ್ರ ಪಾಠವನ್ನು ಮಾಡಿದ್ರವ ಅಧ್ಯಾಪಕ ಅಂತ ಹೇಳಿಕೊಳ್ಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವತ್ತು ಅಧ್ಯಾಪನ ವೃತ್ತಿ ಹೇಗಿರಬೇಕು ಅಂತಂದರೆ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಾ ಸಮಾಜಕ್ಕೆ ಕೆಲವೊಂದು ಬುದ್ಧಿವಾದವನ್ನು ಎಲ್ಲಿ ಸಮಾಜ ಎಡವುತ್ತದೋ ಅಲ್ಲೆಲ್ಲ ಕೆಲವು ಬುದ್ಧಿವಾದವನ್ನು ಹೇಳಿಕೊಂಡು ಸಮಾಜನ ಕೂಡ ಉದ್ಧಾರ ಮಾಡಿಕೊಂಡು ಹೋಗಬೇಕು ಅಂತಿಲ್ಲ, ಆ ನೆಲೆಯಲ್ಲಿ ಚಿಂತನೆ ಮಾಡಬೇಕು. ಈ ದೃಷ್ಟಿಯಲ್ಲಿ ನಮ್ಮ ಆನಂದ ಕೆ ಅಸೇಗೋಳಿ ಅವರು ವೃತ್ತಿಯಲ್ಲಿ ಇರುವಾಗಲೇ ಸಮಾಜಮುಖಿ ಚಿಂತಕರು, ಪ್ರವೃತ್ತಿಯಲ್ಲಿ ಕೂಡ ಅವರು ಹಲವಾರು ಸಂಘ ಸಂಸ್ಥೆಯಲ್ಲಿ ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರೊಂದಿಗೆ ಇಂಥ ಮಕ್ಕಳಂದರೆ ಬಹಳ ಪ್ರೀತಿ ಅವರಿಗೆ. ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡುವಲ್ಲಿ ಪ್ರೇರಣಾ ಶಕ್ತಿಯಾಗಿ ನಮ್ಮೊಂದಿಗಿದ್ದು ಕಾರ್ಯಕ್ರಮದ ಸಭಾಧ್ಯಕ್ಷ ವಹಿಸಿಕೊಂಡ ಶ್ರೀ ಆನಂದ ಕೆ ಅಸೇಗೋಳಿ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಅರುಣ್ ಡಿಸೋಜ ಅವರು ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಇರುವವರು ತಮಗೆಲ್ಲ ಗೊತ್ತಿರುವ ಹಾಗೆ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅಂತ ಹೇಳಿದರೆ ಈ ವಲಯದಲ್ಲಿ ಅಲ್ಲ, ಒಬ್ಬ ಜಿಲ್ಲಾ ಮಟ್ಟದಲ್ಲಿ ಇವತ್ತು ವಿದ್ಯೋದಯ ಶಾಲೆ ಏನು ಇದೆ ಅದು ಹಲವಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಹೆಮ್ಮೆಯ ಸಂಸ್ಥೆಯಾಗಿದೆ. ಹಲವಾರು ಹುಟ್ಟಿ ಹಾಕಿದಂಥ ಹಲವಾರು ಇಲ್ಲಿ ಕಲಿತಂಥ ಅದೆಷ್ಟೋ ಸಾವಿರಾರು ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಹೆಸರನ್ನು ಪಡೆದುಕೊಂಡಿದ್ದಾರೆ. ಹೆಮ್ಮೆ ಅನ್ನಿಸ್ತದೆ ಅದು. ಯಾಕೆಂದರೆ ಅಂಥ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಈ ವಠಾರದಲ್ಲಿ ಇದೆ. ಅಲ್ಲಿಯೇ ಕಲಿತಂಥ ಒಬ್ಬ ವಿದ್ಯಾರ್ಥಿ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರು ಈಗ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಅವರು ಸಮಾಜಮುಖಿ ಚಿಂತಕರು. ಅವರು ಧಾರ್ಮಿಕವಾಗಿ ಪನ್ನೀರ್ ಚರ್ಚಲ್ಲಿ ದೊಡ್ಡ ಹುದ್ದೆಯನ್ನು ಗಳಿಸಿ ಅದೆಷ್ಟೋ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದವರು. ಅದೆಷ್ಟೋ ಆಶ್ರಮಗಳಿಗೆ ಆಗಿರ್ಬೋದು, ಹಲವಾರು ಸಂಘ ಸಂಸ್ಥೆಗಳಿಗೆ, ಅದೆಷ್ಟೋ ಮನೆಯನ್ನು ಕೂಡ ಬಡವರಿಗೆ ಕಟ್ಟಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ. JCI ಮಂಗಳ ಗಂಗೋತ್ರಿಯ ಪೂರ್ವಾಧ್ಯಕ್ಷರಾಗಿದ್ದವರು, ಒಂದು ಸಂಘ ಸಂಸ್ಥೆಯಲ್ಲಿ ಕೂಡ ನಿರ್ದೇಶಕರಾಗಿ, ಒಂದು ಬ್ಯಾಂಕಿನ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಒಬ್ಬ ಬಹುಮುಖ ಪ್ರತಿಭೆ ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸರೊಂದಿಗೆ ಉದ್ಘಾಟನೆ ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಅವರನ್ನು ಈ ಒಂದು ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೂ ಕೂಡ ಅರುಣ್ ಡಿಸೋಜ ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ವಿದ್ಯೋದಯ ಹಿರಿಯ ಪ್ರಾಥಮಿಕ ಶಾಲೆ ಅಸೇಗೋಳಿ ತಮಗೆಲ್ಲ ಗೊತ್ತಿರುವ ಹಾಗೆ ಹಲವಾರು ವರ್ಷಗಳಿಂದ ಹಲವು ಇತಿಹಾಸವನ್ನು ಹೊಂದಿರುವಂಥ ಸಂಸ್ಥೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಒಳ್ಳೆಯ ವಿದ್ಯಾದಾನವನ್ನು ಮಾಡಿದಂಥ ಸಂಸ್ಥೆ. ಅದರ ಮುಖ್ಯ ಗುರುಗಳು ದಯಾನಂದ ಅವರು ನಮ್ಮೊಂದಿಗಿದ್ದಾರೆ, ಪ್ರೀತಿಯಿಂದ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೂ ಅರುಣ್ ಅವರು ಗುಲಾಬಿಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ.
ಹಾಗೆ ಮತ್ತೊರುವರು ನಮ್ಮೊಂದಿಗೆ ಸೇರಿಕೊಂಡವರು ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬಯೋಸೈನ್ಸ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದುಕೊಂಡು, ಅದು ಮಾತ್ರ ಅಲ್ಲದೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳ ಆಪ್ತ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇರುವವರು. ಈಗ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಗೆಸ್ಟಾಗಿ ಕರೀಲಿಲ್ಲ ಅವರನ್ನು, ಹೀಗೆ ಕಾರ್ಯಕ್ರಮಕ್ಕೆ ಬನ್ನಿ ಅರುಣ್ ಡಿಸೋಜ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅವರು ಪ್ರೀತಿಯಿಂದ ಅವರ ಕೆಲಸವನ್ನು ಕೂಡ ಒತ್ತಡದಲ್ಲಿದ್ದರೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುಲಾಬಿ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮತ್ತೊರವರು ಮೇಡಮ್ ಅವರು ಸರಿತಾ ಡಿಸೋಜ ಅವರು ಪನೀರ್ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು, ಒಬ್ಬ ಬಹುಮುಖ ಪ್ರತಿಭೆ. ಈಗಾಗಲೇ ನಮ್ಮ ಫ್ರಾಂಕಿ ಅವರು ಅವರ ಬಗ್ಗೆ ಹೇಳ್ತಾ ಇದ್ದರು. ಈ ಮಹಿಳೆಯರಲ್ಲಿ ತುಂಬ ಮಂದಿ ಪ್ರತಿಭಾನ್ವಿತರಿದ್ದಾರೆ, ಅಂಥದ್ರಲ್ಲಿ ಒಬ್ಬರು ಶ್ರೀಮತಿ ಸರಿತಾ ಡಿಸೋಜ ಅವರು ಧಾರ್ಮಿಕವಾಗಿ ಒಳ್ಳೆಯ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ ಇಟ್ಟು ಸಮಯಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಬಹಳ ಭಕ್ತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೂ ನಮ್ಮ ಅರುಣ್ ಅವರು ಗುಲಾಬಿ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೊರುವರು ಉಮೇಶ್, ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಮನುಷ್ಯ ಎಷ್ಟು ಮಟ್ಟಿಗೆ ಪ್ರತಿಭೆ ಅಂತೇಳಿದರೆ, ಅವರು ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿ ಉಮೇಶ್ ಆರ್ಟ್ಸ್ ಅಂತೇಳಿ ಅವರ ಹೆಸರನ್ನೇ ಆರ್ಟ್ಸಿಗೆ ಇಟ್ಟುಕೊಂಡು ಇಲ್ಲಿ ಮಾತ್ರ ಅಲ್ಲ, ಹಲವಾರು ಶಾಲೆಗಳು, ಸರ್ಕಾರಿ ಶಾಲೆಗಳು ಬಣ್ಣ ಬಳಿದಿದೆ ಅಂತ ಹೇಳಿದರೆ ನೀವು ನೋಡಿದರೆ ಅದರ ಹಿಂದೆ ಕೈವಾಡ ಯಾರ್ದಿದೆ ಅಂತ ಹೇಳಿದರೆ ಉಮೇಶ್ ಅವರದಿದೆ. ಇವತ್ತು ಹರೇಕಳ ಗ್ರಾಮ ಪಂಚಾಯತ್ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂಥ ಒಂದು ಗ್ರಾಮ ಪಂಚಾಯತ್ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಅಲ್ಲಿ ನೀವು ಒಮ್ಮೆ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗ್ತದೆ, ಹೊರಗಿನಿಂದ ಒಳಗಿಂದ ಎಲ್ಲವೂ ಇವರದೇ ವರ್ಣಮಯ ಬೇರೆ ಬೇರೆ ರೀತಿಯಲ್ಲಿ ಸೃಜನಾತ್ಮಕವಾಗಿ ಅವರು ಪೇಂಟಿಂಗನ್ನು ಮಾಡುವ ಮುಖೇನ ಗುರುತಿಸಿಕೊಂಡವರು ಶ್ರೀಯುತ ಉಮೇಶ್ ಅವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ತುಂಬ ಮಂದಿ ಈಗ ಆಗಮಿಸಿದ್ದೀನಿ, ಎಲ್ಲ ನಮ್ಮ ಪರಿಚಯಿತರೆ, ಪೋಷಕರು ಕೂಡ ಬಂದಿದ್ದೀರಿ, ಮತ್ತು ನಮ್ಮ ಪೋಷಕರನ್ನ ಆಸಿಫ್ ಕೂಡ ಇದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತ ಮಾಡಿಕೊಂಡು, ವಿಶೇಷವಾಗಿ ಇಲ್ಲಿ ಒಂದು ಮಾತು ಹೇಳಬೇಕಾದೇನಪ್ಪ ಅಂತಂದರೆ, ನಮ್ಮ ಅರುಣ್ ಡಿಸೋಜ ಅವರ ಬಗ್ಗೆ ತಮಗೆಲ್ಲ ಗೊತ್ತಿದೆ. ನನಗೆ ಸುಮಾರು ಒಂದು 20 ವರ್ಷಗಳಿಂದ ಪರಿಚಯ. ಅರುಣನ್ನು ಒಂದು ಆಶ್ರಮ ಮಾಡಿದರು, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದರು. ಎಲ್ಲರೂ ಹೇಳ್ಬೋದು ಏನಲ್ಲ ಆಶ್ರಮ ಮಾಡಿ ಹಣ ಮಾಡಿದರು ಅಂತ ಕೂಡ ಹಿಂದಿನಿಂದ ಹೇಳ್ಬೋದು. ಇವತ್ತು ಸಮಾಜ ಸೇವೆ ಮಾಡಲಿಕ್ಕೆ ಹೋದರೆ ಜನಗಳು ಏನು ಹೇಳ್ತಾರೆ ಅಂದರೆ, ನನಗೆ ಅನುಭವ ಆಗಿದೆ, ನೀವೇನೋ ಒಂದು ಮನೆ ಕಟ್ಟಿ ಕೊಟ್ಟಿದ್ರೆ ಅವರಿಗೆ ಯಾರಿಗೆ ದಾನೆ ಯಾರಿಗೆ ಲಾಭ ಅಂದೆ ಬೇಲೆ ಮಾಡ್ಬೇರೆ ಅಲ್ಲಿ ಅಂತ ಹಾಗಾಗಿ ಈ ಸಮಾಜ ಸೇವೆಗೆ ಇಳಿದವರು ಯಾವಾಗಲೂ ಇದನ್ನೆಲ್ಲ ಮಾತನ್ನೆಲ್ಲ ಕೇಳಲಿಕ್ಕೆ ಸಾಧ್ಯ ಇದ್ದವರು ಮಾತ್ರ ಇಂಥ ಸೇವೆಗೆ ಬರಬೇಕು. ಇಲ್ಲಾಂದರೆ ಅವರ ಕೆಲಸ ಆಯಿತು ಅವರ ಅಷ್ಟಂತಲ್ಲಿ ಇರಬೇಕು. ಇಲ್ಲಾಂತಂದರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದೇ ಇಲ್ಲ. ನೀವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ಸಮಾಜ ಇವತ್ತು ಅವರನ್ನು ಮೈನಸ್ ಪಾಯಿಂಟ್ ಏನು ಅಂತೇಳಿ ಹುಡುಕ್ತದೆ ವಿನಃ ಅವ ಒಳ್ಳೇದು ಮಾಡಿದ್ದಾನೆ ಅವನನ್ನು ನಾವು ಗುರುತಿಸಬೇಕು, ಗೌರವಿಸಬೇಕು ಅಂತೇಳಿ ಚಿಂತನೆ ಮಾಡುವಂಥ ಸಮಾಜ ಇಲ್ಲ. ಹಾಗೆ ಇದೆ ಅಂತ ಹೇಳಿದ್ರೆ ನಮಗೆ ಆತ್ಮಸಂತೃಪ್ತಿಯಾಗಿ ನಾವು ಮಾಡಬೇಕು. ನನಗೆ ಒಂದು ಹೆಮ್ಮೆ ಇದೆ, ಇವತ್ತು 4 ಮನೆಯನ್ನು ಕಟ್ಟಿಕೊಡುವಾಗ ಲಾಸ್ಟಿಗೆ ಸಾಲ ಮಾಡಿದ್ದೆವು, 1 ಲಕ್ಷ TCBಯಲ್ಲಿ ಹೋಗಿ ಲೋನ್ ಮಾಡಿ ಆ ಮನೆಯನ್ನು ಪೂರ್ತಿ ಮಾಡಿದ್ವಿ ನಾವು. ಅಲ್ಲಿ ಕೂಡ ಏನೋ ಹೇಳ್ತಾರೆ ಅಂದರೆ, ಅಕ್ಕಳಿಗೆ ದಾನೆ ಮಾರಿ ಎಡ್ಡೆ ಕಾಸು ಮಾಡ್ತೀರಿ ಅಂತೇಳಿ. ಹೀಗೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಅರುಣ್ ಡಿಸೋಜ ಒಂದು ಆಶ್ರಮ. ಯಾಕೆ ಅಂತಂದರೆ ಅದೆಷ್ಟು ನಮಗೆ ಆಶ್ರಮ ಮಾಡಬೇಕಾದ್ದು ಕಡಿಮೆ, ನಾವೆಲ್ಲ ಯಾವಾಗಲೂ ಅಂದ್ಕೊಳ್ಳೋದು ಆಶ್ರಮ ಕಡಿಮೆ ಆಗಬೇಕು, ಯಾವಾಗಲೂ ಆಶ್ರಮ ಬಯಸೋದಲ್ಲ ನಾವು. ಆದರೆ ತುಂಬ ಮಂದಿ ಇವತ್ತು ನಾವು ನೋಡ್ತೇವೆ, ತಂದೆ ತಾಯಿಗಳನ್ನೇ ನೋಡಲಿಕ್ಕೆ ಆಗದವರು, ತಂದೆ ತಾಯಿಗಳನ್ನೇ ಅವರು ಎಷ್ಟು ಸಾಕ್ತಾರೆ ಸಲಹುತ್ತಾರೆ, ಲಾಸ್ಟಿಗೆ ತಂದೆ ತಾಯಿಗಳನ್ನು ನೋಡಲಿಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಅವರು ಆಶ್ರಮ ಹೋಗಿ ಸೇರ್ತಾರೆ. ಅಂಥ ಸಂದರ್ಭದಲ್ಲಿ ಆಶ್ರಮಗಳು ಭಾಳ ಪ್ರಾಮುಖ್ಯ ಪಾತ್ರವನ್ನು ವಹಿಸ್ತದೆ. ತಂದೆ ತಾಯಿಯಾಗಿ ನೋಡಿದರು ಅರುಣ್ ಅವರು, ನಾನು ನೋಡಿದೆ. ಅವ್ರು ಸ್ವಲ್ಪ ದಿನ ಇಟ್ಕೊಂಡ್ರು ಕೂಡ ಆ ಬಂದ ಪೇಷಂಟ್ಗಳನ್ನು ಯಾವ ರೀತಿ ನೋಡಿದ್ರು, ಅವರ ಹೆಂಡತಿ ಮತ್ತು ಆ ಮನುಷ್ಯ ಅವರಿಗೆ ತಕ್ಕ ಹಾಗೆ ಅವರ ಹೆಂಡತಿ ಅವರಿಬ್ಬರು ಆಶ್ರಮದಲ್ಲೇ ಕುಳಿತುಕೊಂಡು ಆ ಒಂದು ರೋಗಿಗಳನ್ನು ಆಶ್ರಮದ ಹತ್ರನ್ನು ನೋಡಿಕೊಂಡು ಬಹಳ ಒಳ್ಳೆ ರೀತಿಯಲ್ಲಿ ಸತ್ಕರಿಸ್ತಾ ಇರುವಂಥದ್ದು. ಅದಕ್ಕಿಂತಲೂ ವಿಶೇಷವಾಗಿ ನಾನು ನೋಡಿದ ಮಟ್ಟಿಗೆ ಒಬ್ಬರು ಸುಸೈಡ್ ಮಾಡಿದಂಥ ವ್ಯಕ್ತಿ, ಅವರನ್ನು ಅಲ್ಲಿ ಹೋಗಿ ಅವರನ್ನು ಎತ್ತಲಿಕ್ಕೆ ಯಾರು ಜನ ಇಲ್ಲ, ಅವರ ಮನೆಯವರೇ ಅವರ ಹತ್ತಿರ ಹೋಗಲಿಕ್ಕೆ ಹೆದರ್ತಾ ಇರುವಂಥ ಪರಿಸ್ಥಿತಿಯನ್ನು ನಾವು ನೋಡಿದೆ. ಅಂಥ ಸಂದರ್ಭದಲ್ಲಿ ಇದುವೇ ಮನುಷ್ಯ ಹತ್ತಿರ ಹೋಗಿ ಆ ಒಂದು ಸತ್ತಂಥ ವ್ಯಕ್ತಿಯನ್ನು, ಆ ಮರಣವನ್ನು ಹಾಗೆ ಎತ್ತಿ ತಂದು ಅವರ ಗಾಡಿಯಲ್ಲಿ ಇಟ್ಟು ಆಸ್ಪತ್ರೆಗೆ ಸಾಗಿಸಿ ನೋಡಿ. ಎಂಥ ಒಂದು ಇದಕ್ಕೆಲ್ಲ ನೀವು ಕೋಟಿ ಕೊಟ್ಟರು ಕೂಡ ನಡೆಯಲ್ಲ. ಅಲ್ಲಿ ಹಣವನ್ನು ಅವರು ನೋಡಲೇ ಇಲ್ಲ. ಅಲ್ಲಿ ಕೂಡ ಹಣ ಕೊಡಿ ಅಂತೇಳಿ ಕೇಳುವ ವ್ಯಕ್ತಿ ಅಲ್ಲ, ಕೊಟ್ಟರೆ ಅದನ್ನು ತಗೊಳ್ಳುವಂಥದ್ದು. ಇಂಥ ಒಂದು ಸಮಾಜ ಸೇವೆ ಮಾಡುವವರು ಬಹಳ ವಿರಳ. ಮಾಡ್ತಾರೆ, ಎಲ್ಲರೂ ಹಣಕ್ಕಾಗಿ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಬಿಡಿ. ಆದರೆ ನಮ್ಮ ಅರುಣ್ ಡಿಸೋಜ ಅವರು ಇಂಥ ಕೆಲಸವನ್ನು ಕೂಡ ಆಂಬುಲೆನ್ಸ್ ಇಟ್ಟುಕೊಂಡು, ಇವತ್ತು ವಿಶೇಷವಾಗಿ ಮದರ್ ತೆರೇಸಾ ಅಂತೇಳಿ ಮತ್ತೊಂದು ಆಂಬುಲೆನ್ಸ್ ಆಗಿದೆ ಇನ್ನೊಳ್ಳಿಯಲ್ಲಿ, ಅದರ ಕೂಡ ಡ್ರೈವರ್ ಆಗಿ ಕೂಡ ಕರೆದ ಕೂಡಲೇ ಹೋಗಿ ಇಂಥ ಒಂದು ಸೇವೆಯನ್ನು ಮಾಡುವಂಥ ವ್ಯಕ್ತಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಒಳ್ಳೆಯ ಮದರ್ ತೆರೇಸಾ ಅಂತೇಳಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಅವರಿಗೆ ಲಭಿಸಿ ಬಂದಿದೆ. ಅವರಿಗೆ ಜೋರಾದ ಚಪ್ಪಲೆಯೊಂದಿಗೆ ಅರುಣ್ ಡಿಸೋಜ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ
ವಿಶೇಷವಾಗಿ ಇಂಥ ಒಂದು ಕೆಲಸವನ್ನು ಮಾಡುವಂಥ ಇದು ಪುಣ್ಯದ ಕೆಲಸ. ನಾನು ಈಗಾಗಲೇ ಹೇಳಿದ ಹಾಗೆ ವಿದ್ಯಾದಾನ ಮಕ್ಕಳಿಗೆ ಮಾಡಬೇಕು. ಇವತ್ತು ನಾವು ಕೂಡ ಸುಮಾರು ಒಂದು 70 ಮಕ್ಕಳನ್ನು ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆಯಲ್ಲಿ ₹1 ತಗೊಳ್ಳದೆ ನಾವು 8ನೇ ಕ್ಲಾಸಿಗೆ ಇವತ್ತು ನೋಂದಣಿ ಮಾಡ್ತೇವೆ. ಯಾಕೆ ಅಂತಂದರೆ ಇದಕ್ಕೆ ಮಕ್ಕಳು ಓದಿನಲ್ಲಿ ಹಿಂದೆ ಹೋಗಬಾರ್ದು. ಒಳ್ಳೆ ರೀತಿಯಲ್ಲಿ ಓದಲಿಕ್ಕೆ ನಾವು ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟರೆ, ಅವರಿಗೆ ಒಳ್ಳೆ ಊಟ ಕೊಟ್ಟರೆ, ಇವತ್ತು ಊಟ ಮಾಡಿ ಭರ್ಜರಿ ಊಟ ಮಾಡಿ ಮಲಗಿದ್ರೆ ನಾಳೆ ಊಟ ಕೊಟ್ಟವ್ರು ನೆನಪಿರಲ್ಲ. ಆದರೆ ಒಳ್ಳೆ ವಿದ್ಯಾವಿಧಾನವನ್ನು ಕೊಟ್ಟರೆ ಮುಂದಕ್ಕೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಒಂದು ಪೂರಕ ನಮ್ಮ ದೇಶಕ್ಕೆ ಬೇಕಾದ ಶಕ್ತಿಯಾಗಿ ಅವರು ಮೂಡಿ ಬರ್ತಾರೆ. ಈ ದೃಷ್ಟಿಯಲ್ಲಿ ಮತ್ತೊಮ್ಮೆ ಅರುಣ್ ಡಿಸೋಜಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ನಮ್ಮ ಫ್ರಾಂಕಿ ಫ್ರಾನ್ಸಿಸ್ ಕೂಟಿನೋ ಮತ್ತು ಎಲ್ಲ ಅತಿಥಿವರಿಯರಲ್ಲಿ ವಿನಂತಿ ಮಾಡ್ತೇನೆ. ದೀಪ ಪ್ರಜ್ವಲನೆ ಮಾಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ನಮ್ಮ ಗೌರವಾನ್ವಿತ ಅತಿಥಿವರಿಯರಾದಂಥ ಶ್ರೀಯುತ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ ಅವರು ಹಾಗೂ ಎಲ್ಲ ಅತಿಥಿವರಿಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಒಂದೆರಡೆರಡು ಮಾತುಗಳು. ತಮಗೆಲ್ಲರಿಗೂ ಶುಭ ದಿನದ ಶುಭ ಸಂಜೆಯನ್ನು ಕೋರುತ್ತಾ ಭಾಳ ಒಂದು ಸಂತೋಷವಾಗ್ತಾ ಇದೆ. ಅರುಣ್ ಡಿಸೋಜರ್ ಅವರು ಈ ಬಡ ಮಕ್ಕಳಿಗೆ ಪುಸ್ತಕ ಕೊಡೋ ಕಾರ್ಯಕ್ರಮ ಆಲೋಚನೆ ಹೇಗೆ ಬಂದು ನನಗೂ ಗೊತ್ತಿಲ್ಲ. ಯಾಕಂದರೆ ಹಲವು ವರ್ಷಗಳಿಂದ ನೋಡ್ತೇನೆ, ಏನಾದರೂ ಒಂದು ಸಾಧನೆ ಮಾಡ್ತಾರೆ ಅವರು, ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವರು ಯಾರಲ್ಲಿ ಕೇಳೋದಿಲ್ಲ, ಯಾರಲ್ಲಿ ಹೇಳೋದಿಲ್ಲ, ಗುಪ್ತವಾಗಿ ಈ ಕಾರ್ಯಕ್ರಮ ಮಾಡ್ತಾರೆ. ಅದು ನಿಜವಾಗ್ಲೂ ಅವರಿಗೆ ದೇವರೊಂದು ಕರುಣೆಯಂತೆ ಒಂದು ವಿಶೇಷವಾದ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಆ್ಯಂಬುಲೆನ್ಸಲ್ಲೇ ಅವರು ಚಾಲಕರಾಗಿ ಸೇವೆ ಸಲ್ಲಿಸ್ತಾರೆ. ಆ್ಯಂಬುಲೆನ್ಸಲ್ಲಿ ಸೇವೆ ಸಲ್ಲಿಸೋದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ರಾತ್ರಿ ಆಗಲಿ ಹಗಲಾಗಲಿ ಯಾವ ಹೊತ್ತಲ್ಲಿ ಅದು ಆ್ಯಂಬುಲೆನ್ಸಲ್ಲಿ ಸೇವೆ ಸಲ್ಲಿಸೋದಂತ ವಿಶೇಷವಾಗಿ, ಯಾಕೆಂದರೆ ನಿದ್ದೆ ಇಲ್ಲದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು. ಯಾಕಂದರೆ ಇಂಥ ಒಂದು ಶಕ್ತಿ ಅವರಿಗೆ ನಮ್ಮ ಅರುಣ್ ಡಿಸೋಜರ್ ಅವರಿಗೆ ಆ ಭಗವಂತನು ನೀಡಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಹಲವಾರು ಮಕ್ಕಳನ್ನು ಗುರುತಿಸಿ ಕೆಲವರ ಹತ್ರ ಕೇಳಿ ಇದ್ದವರಿಗೆ ಪುಸ್ತಕವನ್ನು ಕೊಟ್ಟದಲ್ಲ, ಅವರು ಹುಡುಕಿ ಕೊಟ್ಟಿದ್ದಾರೆ. ಅದು ನನಗೆ ಗೊತ್ತಿದೆ. ಯಾಕಂದರೆ ಈ ಮಕ್ಕಳು ಎಲ್ಲಿ ಯಾವ ಶಾಲೆಯಲ್ಲಿ ಕಲಿತಾರೆ, ಬಡ ಮಕ್ಕಳು ಯಾರು ಏನಂತ ನೋಡಿಕೊಂಡು ಅವರು ಈ ಮಕ್ಕಳನ್ನು ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ ಇದೊಂದು ಹೆಮ್ಮೆಯ ವಿಷಯ. ಅದೇ ರೀತಿ ಇಂಥ ಕಾರ್ಯಕ್ರಮ ಮಾಡೋದು ಹಣ ಇದ್ದವರು ಯಾರು ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರುಣ್ರವರು ಈಗಾಗಲೇ ತ್ಯಾಗಂಬ್ರ ಅವರ ಬಗ್ಗೆ ಹೇಳಿದರು. ಅವರು ಒಂದು ಆಶ್ರಮ ನಡೆಸ್ತಾ ಇದ್ದರು. ಅದೇ ರೀತಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಹೆಮ್ಮೆ ಪಡ್ತಾ ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಭಗವಂತನು ಅವರಿಗೆ ನಿಜವಾಗ್ಲೂ ಅವರನ್ನು ಆಶೀರ್ವದಿಸಬೇಕು. ನಮ್ಮ ಅರುಣ್ರವರಿಗೆ ಇತ್ತೀಚೆಗೆ ರಾಷ್ಟ್ರಮಟ್ಟದ ಅವರ ಸಮಾಜ ಸೇವೆಗೆ ಸಿಕ್ಕಿದಂತಹ ರಾಷ್ಟ್ರಮಟ್ಟದ ಒಂದು ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಈ ಮೊದಲು ಕೂಡ ಹಲವಾರು ಪ್ರಶಸ್ತಿಗಳು ಅವರಿಗೆ ಬಂದಿದೆ. ಆದರೆ ಅತಿ ಶ್ರೇಷ್ಠ ಅವರ ಜೀವನದ ದೊಡ್ಡ ಸಾಧನೆಗೆ ಪ್ರಶಸ್ತಿ ಅಂದರೆ ಮದರ್ ತೆರೇಸಾ ರಾಷ್ಟ್ರಮಟ್ಟದ ಪ್ರಶಸ್ತಿ. ಮದರ್ ತೆರೇಸರವರು ಕೂಡ ಅದೇ ರೀತಿ ಒಳ್ಳೆಯ ಒಂದು ನೀವು ನೋಡಿದ್ದೀರಿ, ಅವರು ಕೂಡ ಇದ್ದವರಿಗೆ ಏನೂ ನೀಡಲಿಲ್ಲ, ಇಲ್ಲದವರಿಗೆ ಹುಡುಕಿ ನಿರ್ಗತಿಕರಾಗಲಿ ಅವರು ಅನಾಥರಾಗಲಿ ಅಂಥವನ್ನು ಹುಡುಕಿ ಸೇವೆ ಮಾಡಿದಂಥ ನಮ್ಮ ಮದರ್ ತೆರೇಸರವರು, ಅಂಥ ಒಂದು ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಅರುಣ್ರವರು ನಿಜವಾಗ್ಲೂ ಧನ್ಯವಂತರು. ಅವರಿಗೂ ನಾನು ಶುಭ ಹಾರೈಸುತ್ತಾ ಬಂದಂಥ ಎಲ್ಲ ಮಕ್ಕಳಿಗೆ ನಿಮ್ಮ ವಿದ್ಯಾಭ್ಯಾಸಗಳಲ್ಲಿ ನಿಮ್ಮ ಮುಂದಿನ ಜೀವನದಲ್ಲಿ ಒಳ್ಳೆಯ ಮಕ್ಕಳಾಗಿ ಕಲಿಯುತ್ತಾ ಅವರು ಕೊಟ್ಟಂತಹ ಪುಸ್ತಕಗಳು ಏನು ಕೊಟ್ಟಿದ್ದಾರೆ, ಬ್ಯಾಗಕ್ಕೂ ಏನು ಛತ್ರಿ ಆಗಲಿ ಪುಸ್ತಕವಾಗಲಿ ಏನು ಕೊಟ್ಟಿದ್ದಾರೆ, ಅವ್ರ ಕಿರು ಕಾಣಿಕೆ ಅಂತ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ನೀವು ನಿಮ್ಮ ಮನಸ್ಸಲ್ಲಿಟ್ಟು ಅವರಿಗೋಸ್ಕರ ಪ್ರಾರ್ಥನೆಯಲ್ಲಿ ನೀವು ಅವರ ನೆನಪನ್ನು ಮಾಡಬೇಕಂತ ಹೇಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು. ಮುಂದಕ್ಕೆ ಸರಿತಾ ಮೇಡಮ್ ಅವರು, ಸರಿತಾ ಡಿಸೋಜಾ ಅವರು ಒಂದೆರಡು ಶುಭ ನುಡಿಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಹಿರಿಯರ ಮಾತಿನಂತೆ ಅರುಣ್ ಡಿಸೋಜರ್ ಅವರ ವ್ಯಕ್ತಿತ್ವ ನೋಡುವಾಗ ಅವರು ಇಷ್ಟು ಮಟ್ಟದ ರಾಷ್ಟ್ರ ಪ್ರಶಸ್ತಿ ಪಡೆಯುವ ಅಂತ ನಾವು ಎನಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ಅಂಥ ಸೇವೆಯನ್ನು ಅವರು ಸಮಾಜಕ್ಕೆ ನೀಡಿದ್ದಾರೆ ಈ ಆ್ಯಂಬುಲೆನ್ಸ್ ಮೂಲಕ. ಅದೇ ಥರ ಬಡ ಮಕ್ಕಳಿಗೆ ನಮಗೆ ನಮ್ಮ MC ಮಾಡಿದ ಅವರಿಂದ ನಾವು ತಿಳಿದ ಪ್ರಕಾರ ಮತ್ತು ಇಲ್ಲಿ ಯುವಕ ಮಂಡಳದಲ್ಲಿ ಅವರು ತುಂಬ ವರ್ಷದಿಂದ ಸೇವೆ ಸಲ್ಲಿಸಿದ ಪ್ರಕಾರ ಅವರು ತುಂಬ ಸಮಾಜದಲ್ಲಿ ಹಲವು ರೀತಿಯ ಸೇವೆಗಳನ್ನು ಅವರು ನೀಡಿದ್ದಾರೆ.
ಅದೇ ರೀತಿ ಆಶ್ರಮ ನಡೆಸಿದ್ದರು ಅಂತ ನಾವು ಕೇಳಿದೆ. ಇದೇ ರೀತಿ ಈ ಸಮಾಜದಲ್ಲಿ ಮನುಷ್ಯನನ್ನಾಗಿ ನೋಡಬೇಕಾದರೆ ಶಿಕ್ಷಣದ ಅರಿವಿರಬೇಕು. ಈ ಶಿಕ್ಷಣದ ಅರಿವಿನಿಂದ ಹಸಿವಿನ ಹಾಗೂ ಜ್ಞಾನದ ಬೆಳಕಿನ ಕಡೆಗೆ ಈ ಮಕ್ಕಳನ್ನು ಗಮನ ಸೆಳೆಯಲು ಇಂದಿನ ದಿನ ಅವರು ಈ ಪುಸ್ತಕ ವಿತರಣೆಯ ಮೂಲಕ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅವರು ಮಾಡಿದ ಈ ಸೇವೆಯು ಇಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಈ ಮಕ್ಕಳನ್ನು ಹೇಗೆ ಅವರು ಪ್ರೋತ್ಸಾಹಿಸ್ತಾರೆ, ಅದೇ ರೀತಿ ಈ ಮಕ್ಕಳು ಕೂಡ ಮುಂದಿನ ಭವಿಷ್ಯದಲ್ಲಿ ಮಾಡಲು ಒಂದು ಪ್ರೇರಣೆಯಾಗಲಿ ಮತ್ತು ಎಲ್ಲರಿಗೂ ಸಮಾಜದಲ್ಲಿ ಒಂದು ಸೇವೆ ಮಾಡುವ ಉದಾರ ಮನಸ್ಸು ಬರಲಿ ಎಂದು ನಾನು ಆಶಿಸುತ್ತಾ ಇನ್ನಷ್ಟು ಅವರು ರಾಷ್ಟ್ರದ ಪ್ರಶಸ್ತಿಗಳನ್ನು ಅವರಿಗೆ ಪಡೆಯಲು ದೇವರು ಆಶೀರ್ವದಿಸಲಿ ಎಂದು ಶುಭ ಕೋರುತ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದಯಾನಂದ ಮಾಸ್ಟರ್ ಅವರು ಶುಭವನ್ನ ಆಡಬೇಕು ಅಂತೇಳಿ ವಿನಂತಿ. ಮದರ್ ತೆರೇಸಾ ಪ್ರಶಸ್ತಿ ವಿಜೇತ ಅರುಣ್ರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಇಲ್ಲಿ ಇದೇ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ನಡೆದಿತ್ತು, ಅಂಬೇಡ್ಕರ್ ಜಯಂತಿ. ಅವತ್ತು ಸಿಕ್ಕಿದ್ರು ಅವರು ನನಗೆ. ಬಂದಾಗ ಮಾಸ್ಟ್ರೆ ನನಗೆ ಇಂಥದ್ದೊಂದು ಯೋಚನೆ ಇದೆ, ಮಾಡಬಹುದಲ್ಲ ಅಂತ ಕೇಳೋಕ್ಕೆ ನಾನು ಅದು ಒಳ್ಳೆಯ ಕೆಲಸ ಅಂತ ಹೇಳಿದೆ ಆಗ. ಆದರೆ ಇಂಥ ಕೆಲಸ ಮಾಡಬೇಕಾದ್ರೆ ಅದರ ಹಿಂದೆ ಭಾಳ ಕಷ್ಟಪಡಬೇಕಾಗತ್ತೆ. ನೋಡುವವರ ಕಣ್ಣಿಗೆ ಎಲ್ಲಿಂದಲೋ ಕೇಳ್ತಾರೆ ಮತ್ತು ಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಕೇಳಲಿಕ್ಕೆ ಹೋಗುವುದು ಎಷ್ಟು ಕಷ್ಟ ಆಗಿದೆ ಅಂತೇಳಿ ಆ ಕೇಳುವವರಿಗೆ ಗೊತ್ತು. ಸುಮಾರು ಜನ ಹೇಳ್ತಾರೆ ಆಗದಾನೆಲ್ಲ ಬಾತನ ಅಂತ. ಇಲ್ಲ, ಅದರ ಕಷ್ಟ ಮಾಡಿದವರಿಗೆ ಗೊತ್ತು. ಒಂದು ಸಂಸ್ಥೆ ಅಥವಾ ಒಂದು ಸಂಘಟನೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅದರ ಹಿಂದೆ ಭಾಳ ಶ್ರಮ ವಹಿಸಬೇಕಾಗತ್ತೆ. ನೋಡುವವರ ಮಟ್ಟಿಗೆ ಸುಲಭ ಅಂತ ಕಾಣುತ್ತೆ. ಅಂಥ ಕಷ್ಟದ ಕೆಲಸಗಳನ್ನೆಲ್ಲ ಅರುಣ್ನವರು ಭಾಳ ಹಿಂದೆಯೇ ಮಾಡ್ತಾ ಬಂದಿದ್ದಾರೆ. ಅವರದು ಈ ಊರಿಗೆ ಬಂದ ನಂತರ ಹೆಚ್ಚಾಗಿ ಒಡನಾಟ ಇಲ್ಲದಿದ್ದರೂ ಅವರ ಪರಿಚಯ ನನಗಿದೆ. ಆಶ್ರಮ ನಡೆಸುವಾಗಲೂ ಒಂದು ದಿವಸ ಸಿಕ್ಕಿದ್ರು ಅವರು. ಆಗ ಹೀಗೆ ಅಂತ ಅದರ ವಿಚಾರವಾಗಿ ಹೇಳಿದರು. ಆಗ ನಾನು ಸಹ ಹೇಳಿದೆ, ಅದು ನಡೆಸೋದು ಅದರ ಆರ್ಥಿಕ ಸೌಲಭ್ಯವನ್ನು ಒದಗಿಸಿಕೊಡೋದು ತುಂಬ ಕಷ್ಟದ ಕೆಲಸ. ಆದರೂ ಅದನ್ನು ತಲೆಗೆ ವಹಿಸಿಕೊಂಡು ಬಾಡಿಗೆ ಕಟ್ಟಡದಲ್ಲಿ ಅದರ ಬಾಡಿಗೆ ಕೊಡ್ತಾ ಅವರು ಸುಮಾರು ಸಮಯದವರೆಗೆ ಅದನ್ನು ನಿರ್ವಹಿಸಿದರು. ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಅರುಣ್ರವರು ಕಾಣ್ತಾನೇ ಇದ್ದರು. ಈ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಅವರಿಗೆ ಮದರ್ ತೆರೇಸಾ ಪ್ರಶಸ್ತಿ ಸಹ ಬಂದಿದೆ. ಇಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇನ್ನೂ ಅವರು ಹೆಚ್ಚು ಒಳ್ಳೆಯ ಕೆಲಸವನ್ನು ಮಾಡಲಿ. ಈಗ ಈ ಮಕ್ಕಳು ಫಲಾನುಭವಿಗಳಾದ ಮಕ್ಕಳು ಪಡೆಯುವಂಥ ಪುಸ್ತಕದಲ್ಲಿ ಪಡುವ ಸಂತೋಷ ಅವರಿಗೆ ಅದಕ್ಕಿಂತ ದುಪ್ಪಟ್ಟು ಸಿಗಲಿ, ಹಾಗೂ ಅವರು ಮುಂದೆಯೂ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಧನ್ಯವಾದಗಳು ಸರ್ ನಮ್ಮ ದಯಾನಂದ ಮಾಸ್ಟ್ರು. ಹಾಗೆ ಡಾಕ್ಟರ್ ಪ್ರಶಾಂತ್ ನಾಯಕ್ ಅವರಿಂದ 2 ಮಾತು. ಯಾವತ್ತೂ ನಾವು ಸಮಾಜಕ್ಕೆ ಒಂದು ಋಣಿಯಾಗಿರಬೇಕು, ಮಾತ್ರವಲ್ಲ ಸಮಾಜಕ್ಕೆ ಒಂದು ಮಾದರಿಯಾಗಿರಬೇಕು. ಒಂದು ಪ್ರಶ್ನೆ ಇದೆ, ನಾವು ಕೇಳಿದ್ರೆ ಸಮಾಜ ನಮಗೇನು ಕೊಡ್ತು, ದೇಶ ಏನು ನಮಗೆ ಕೊಡ್ತು ಅಂತ. ಅದಕ್ಕಿಂತ ಮೊದಲು ನಾವು ದೇಶಕ್ಕೆ ಏನು ಕೊಟ್ಟೆವು, ಸಮಾಜಕ್ಕೆ ಏನು ಕೊಟ್ಟೆವು, ಅದು ನಾವು ಮೊದಲು ಹಾಕ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಮಗೆ ಅದಕ್ಕೆ ಸರಿಯಾದ ಒಂದು ಉತ್ತರ ಕೊಟ್ಟವರು ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಕೇಂದ್ರಬಿಂದು ನಮ್ಮ ಅರುಣ್ ಡಿಸೋಜ ಅವರು. ಸೊ ತಮಗೆಲ್ಲರಿಗೂ ಚಿರಪರಿಚಿತರು. ಮಾತ್ರವಲ್ಲ ಅಂಥ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತಂದು ಅವರು ಮಾತ್ರ ಅಲ್ಲ, ಅವ್ರ ಮನೆಯವರು ಮಾತ್ರ ಅಲ್ಲ, ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ. ಸೊ ಒಂದು 15-20 ದಿವಸ ಹಿಂದೆ ಅವರದ್ದು ಆ ಪೋಸ್ಟರು ನಾನು ಅಸಹಗೊಳ್ಳೆ ಮತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ನೋಡಿದೆ, ಅವರಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಸೊ ನೋಡಿ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ತುಂಬ ಖುಷಿಪಟ್ಟರು. ಕೆಲವರು ಅಸೂಯೆ ಪಟ್ಟವರು ಇದ್ದಾರೆ, ಅದನ್ನು ಕೂಡ ನಾನು ಗಮನಿಸಿದ್ದೇನೆ. ಎರಡೂ ಕೂಡ ಇರ್ತದೆ ಸಮಾಜದಲ್ಲಿ. ಈಗಾಗಲೇ ಒಬ್ಬರು ಮಾಸ್ಟರ್ ಹೇಳಿದ್ದಾರೆ, ಏನಂತ ಹೇಳಿದರೆ ಯಾವತ್ತು ಒಳ್ಳೆ ಕೆಲಸ ಮಾಡಿದಾಗ ಎಲ್ಲೋ ಬೆರಳಿಕೆಯವರು ಕೆಲವರು ಸ್ವಲ್ಪ ಇದು ಮಾಡುವಂತ ಇರ್ಬೋದು, ಅದರ ಪ್ರೋತ್ಸಾಹ ಇದ್ದೇ ಇರ್ತದೆ. ಯಾರು ಪ್ರೋತ್ಸಾಹ ಮಾಡದಿದ್ದರೆ ಪ್ರಕೃತಿ ಅಥವಾ ಅದಾಗಿ ಹುಡ್ಕೊಂಡು ಬರ್ತದೆ. ಸೊ ಅದಕ್ಕೆ ಉದಾಹರಣೆ ನಮ್ಮ ಅರುಣ್ ಡಿಸೋಜ ಅವರು ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತಿ ಮದರ್ ತೆರೇಸಾ ಪ್ರಶಸ್ತಿ ಸಿಕ್ಕಿರಬೇಕಿದ್ದರೆ ಅವರು ಮಾಡಿರುವಂಥ ಸೇವೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಅದು ನಮಗೆಲ್ಲರಿಗೂ ಒಂದು ಸಂತೋಷ ಮತ್ತು ಹೆಮ್ಮೆಯ ವಿಷಯ. ಅರುಣ್ ಡಿಸೋಜ ಅವರ ಬಗ್ಗೆ ಈಗಾಗಲೇ ತುಂಬ ಜನ ಹೇಳಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ, ನಾವು ಹೇಳಬೇಕಂತಿಲ್ಲ. ಅವರು ಸ್ವಂತ ಆಂಬ್ಯುಲೆನ್ಸ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅದು ಇಟ್ಸೆ ಅವರು ಮನಸ್ಸು ಮಾಡಿದರೆ ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಎಲ್ಲಾದರೂ ಒಂದು ಕೆಲಸ ಮಾಡಿಕೊಂಡು ಒಳ್ಳೆ ಸಂಬಳ ತಗೊಂಡಿರ್ಬೋದಿತ್ತು. ಆದರೆ ಅವರ ತುಡಿತ ಯಾವ ರೀತಿ ಇದೆ ಅಂತ ಹೇಳಿದರೆ ಚಿಕ್ಕವರಿಂದಲೂ ಅವ್ರು ಇನ್ನೂ ಯುವ ಹುಡುಗ ಅಷ್ಟೇ ಆದಾಗಲೂ ಕೂಡ
ತನ್ನ ಒಂದು ಸ್ವಂತ ಆಂಬುಲೆನ್ಸ್ ಇಟ್ಕೊಂಡು ಅದು ರಾತ್ರಿ 2 ಗಂಟೆ ಇರ್ಬೋದು, ಎಷ್ಟೊತ್ತಿಗೂ ಫೋನ್ ಮಾಡಿದರೂ ಕೂಡ ಎಲ್ಲೇ ಇದ್ದರೂ ಕೂಡ ಅಲ್ಲಿ ಕೆಲವೊಂದು ಗಾಡಿ ಹೋಗೋ ಸಂದರ್ಭ ಇರೋದಿಲ್ಲ, ಜೋರು ಮಳೆ ಬರ್ತಿರ್ತದೆ, ಗುಡುಗು ಸಿಡಿಲು ಇರ್ತದೆ. ಅಂಥ ಸಂದರ್ಭದಲ್ಲೂ ಕೂಡ ಎಲ್ಲಿಂದ ಕಾಲ್ ಬಂದರೂ ಕೂಡ ಹುಡ್ಕೊಂಡು ಹೋಗಿ ಆ ಪೇಷಂಟ್ ಯಾರಿದ್ದಾರೆ ಅವ್ರನ್ನ ಸಮಯ ಸಂದರ್ಭಕ್ಕೆ ಹಾಸ್ಪಿಟಲ್ ಸೇರಿಸಿ ಎಷ್ಟೋ ಜನರು ಪ್ರಾಣ ಉಳಿಸಿದ್ದಾರೆ. ಸೊ ಅದು ಯಾರಿಗೂ ಕೂಡ ಗಮನಕ್ಕೆ ಬರದೇ ಇರ್ಬೋದು, ಆದರೆ ದೇವರು ಅದನ್ನು ಗಮನಿಸಿದ್ದಾರೆ. ಸೊ ಆ ಎಲ್ಲ ಅವರ ಸೇವೆ ಏನಿದೆ ಆ ಒಂದು ಪ್ರಶಸ್ತಿ ಅವರಿಗೆ ಬಂದಿದೆ. ಇಷ್ಟು ಮಾತ್ರ ಅಲ್ಲ, ಅವರಿಗೆ ಇನ್ನಷ್ಟು ಒಳ್ಳೆಯ ಪ್ರಶಸ್ತಿ ಪುರಸ್ಕಾರಗಳು ಬರಬೇಕು ಅಂತ ನನ್ನ ಅಭಿಲಾಷೆ. ಮತ್ತು ಇವತ್ತಿನ ಒಂದು ಕಾರ್ಯಕ್ರಮ, ನಮ್ಮಲ್ಲಿ ಒಂದು ಮಾತಿದೆ, ಒಬ್ಬ ಹಸಿದವನಿಗೆ ಮೀನು ಕೊಡೋದಕ್ಕಿಂತ ಮೀನು ಹಿಡಿಯೋದನ್ನು ಕಲಿಸಿದರೆ ಅವನಿಗೆ ಜೀವನ ಪರ್ಯಂತ ಅದು ದಾರಿ ಆಗ್ತದೆ ಅಂತ. ಸೊ ಈ ಶಿಕ್ಷಣ ಎಷ್ಟು ಅಮೂಲ್ಯ ಅನ್ನುವಂಥದ್ದು ನಮ್ಮ ಎಲ್ಲ ಶಿಕ್ಷಕರು ಹೇಳಿದ್ದಾರೆ. ಎಷ್ಟೋ ಮಕ್ಕಳು ನಮ್ಮ ದೇಶದಲ್ಲಿ, ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಮಕ್ಕಳು ಶಿಕ್ಷಣ ವಂಚಿತರಾಗಿ ಬೇರೆ ಬೇರೆ ಕಾರಣ, ಬಡತನ ಇರ್ಬೋದು ಅಥವಾ ಪ್ರೋತ್ಸಾಹ ಇಲ್ಲದೆ ಇರ್ಬೋದು, ಬೇರೆ ಬೇರೆ ಕಾರಣದಿಂದ ಶಿಕ್ಷಣ ಅಲ್ಲಿಗೆ ನಿಂತು ಹೋಗ್ತದೆ, ಮುಖ್ಯವಾಗಿ ಹೆಣ್ಮಕ್ಳು ಇವು ಕೂಡ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂಥ ಮಕ್ಕಳನ್ನು ಹುಡುಕಿ, ಬಡ ಮಕ್ಕಳನ್ನು ಹುಡುಕಿ ಅವರಿಗೆ ಪುಸ್ತಕ ಕೊಡ್ತಾ ಇದ್ದಾರೆ. ಸಾಂಕೇತಿಕವಾಗಿ ಇವತ್ತು 10 ಜನ ಇರ್ಬೋದು, ಇವತ್ತು 10, ನಾಳೆ 100, 1000 ಮಕ್ಕಳಿಗೆ ಪುಸ್ತಕ ಕೊಡೋಷ್ಟು ಶಕ್ತಿ ಅವರಿಗೆ ದೇವರಲ್ಲಿ ಕೊಡಲಿ. ಇನ್ನಷ್ಟು ಒಳ್ಳೆಯ ಕಾರ್ಯ ಅವರಿಂದ ಆಗ್ತದೆ. ಮತ್ತು ಯಾರು ಮಕ್ಕಳು ಪುಸ್ತಕ ಪಡೆದುಕೊಂಡಿದ್ದಾರೆ, ಇವತ್ತು ಒಂದು ದಿನ ಅವರ ಮುಂದೆ ದೊಡ್ಡವರಾಗ್ತಾರೆ. ಅದರಲ್ಲಿ ಕೆಲವರು ಆ ಶಿಕ್ಷಣವನ್ನು ಪಡೆದು ಮುಂದೆ IAS ಆಫೀಸರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ಚಿತ್ರನಟಿ ಆಗ್ಬೋದು, ಸಮಾಜ ಸೇವಕರಾಗಿರ್ಬೋದು, ಅಥವಾ ಪೊಲಿಟಿಕ್ಸಿಗೆ ಹೋಗ್ಬೋದು. ಸೊ ಅವರಿಗೆ ಈ ಒಂದು ದಿನ ಏನಿದೆ ಒಂದು ಮೆಮೊರೇಬಲ್, ಯಾವಾಗಲೂ ಅವಿಸ್ಮರಣೀಯ ಆಗಿರುವಂಥ ದಿನ, ಸವಿ ನೆನಪು ಅಂತ ನಾವು ಹೇಳ್ತೇವಲ್ಲ, ಸವಿ ನೆನಪು ಅಂತ. ಸೊ ಅವರ ಜೀವನದಲ್ಲಿ ಇದು ಸವಿ ನೆನಪು. ನನಗೆ ಇಂಥ ಒಂದು ದಿವಸ, ಇಂಥ ಒಂದು ಊರಲ್ಲಿ ನನಗೆ ಪುಸ್ತಕ ಕೊಟ್ಟು ಸಹಕಾರ ಮಾಡಿದ್ದಾರೆ, ಅದು ಅವರಿಗೆ ಒಂದು ಪ್ರೋತ್ಸಾಹ ಸಿಗ್ತದೆ. ನಾನು ಇನ್ನಷ್ಟು ಓದಬೇಕು, ಕಲಿಬೇಕು, ಏನಾದರೂ ಕೊಡಬೇಕಂತ. ಸೊ ಇವತ್ತು ಏನು ಆ 10 ಮಕ್ಕಳಿದ್ದಾರೆ, ಮುಂದೆ ಅವರು ಕೂಡ ಒಳ್ಳೆಯ ಒಂದು ಶಿಕ್ಷಣ ಪಡೆದು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗಿ ಅವರು ಕೂಡ ಇದೇ ರೀತಿ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅಂದರೆ ನಾನು ಮೊದಲೇ ಹೇಳಿದಾಗ ಇನ್ಸ್ಪೈರ್ ಮಾಡುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟು. ಸೊ ನಮಗೆಲ್ಲರಿಗೂ ಕೂಡ ಇನ್ಸ್ಪಿರೇಷನ್, ಒಂದು ಸ್ಫೂರ್ತಿದಾಯಕವಾಗಿ ಅರುಣ್ ಡಿಸೋಜ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಮೇಡಮ್ ಹೇಳಿದಾಗೆ ನನ್ನ ಪರ್ಸ್ನಾಲಿಟಿನೂ ಆಗಿರ್ಬೋದು, ಮೂರ್ತಿ ಚಿಕ್ಕದವ್ರ ಕೀರ್ತಿ ದೊಡ್ಡದು. ನಿಜವಾಗಿ ಅವರ ಕೀರ್ತಿ ರಾಷ್ಟ್ರದ ಮಟ್ಟ ಬೆಳಗಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲಿ. ಭವಿಷ್ಯದಲ್ಲಿ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಸಿಗಲಿ ಅಂತ ನನ್ನ ಒಂದು ಅಭಿಲಾಷೆ. ನಿಮ್ಮೆಲ್ಲರ ಈ ಒಂದು ಸಮಾಜ ಸೇವೆಗೆ ಸಹಕಾರ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಅವರಿಗೆ ಅಭಿನಂದನೆ, ಕೃತಜ್ಞತೆ ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಧನ್ಯವಾದ. ಬಹಳೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೇವೆ. ಉದ್ಘಾಟನೆ ಮಾಡಿದಂಥ ಫ್ರಾನ್ಸಿಸ್ ಕೋಟಿನೋರವರು ಬಹಳ ಉತ್ತಮವಾಗಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಉಪನ್ಯಾಸಕ ಪ್ರೊಫೆಸರು ಕೂಡ ಬಹಳ ಸುಂದರವಾಗಿ ತಮ್ಮ ಮಾತನ್ನು ಹೇಳಿಕೊಟ್ಟಿದ್ದಾರೆ. ಈ ವೇದಿಕೆಯಲ್ಲಿರತಕ್ಕಂಥ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿ ಸೇವೆಯನ್ನು ಮಾಡುತ್ತಾ ಬಂದಿರತಕ್ಕಂಥವರು. ತ್ಯಾಗಮ್ಮ ಹರೇಕಳ ಇರಬಹುದು, ನಿಮಗೆಲ್ಲ ಗೊತ್ತಿದೆ, ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಅದೆಷ್ಟೋ ನಿರ್ಗತಿಕ ಮಕ್ಕಳಿದ್ದಾರೆ, ಬಡ ಮಕ್ಕಳಿದ್ದಾರೆ, ಸರ್ಕಾರಿ ಫೀಸ್ಗಳನ್ನು ಕಟ್ಟಲಿಕ್ಕೆ ಸಾಧ್ಯವಾಗದಂಥ ಮಕ್ಕಳಿದ್ದಾರೆ. ಅಂಥ ಮಕ್ಕಳನ್ನು ಫೀಸನ್ನು ಕಟ್ಟುವುದರ ಮೂಲಕ ದೇವರನ್ನು ಕಂಡಂಥವರು ತ್ಯಾಗಮ್ಮ ಹರೇಕಳ ಅವರು. ನಮಗೆಲ್ಲ ಗೊತ್ತಿರುವಂಥ ವಿಚಾರ ನಾವು ಹೇಳಲೇಬೇಕಾಗುತ್ತದೆ. ಪ್ರಶಾಂತ್ ನಾಯ್ಕರು ಕೂಡ ಹಾಗೆ, ಕೇಳಿದಾಗ ಇಲ್ಲ ಅಂತ ಹೇಳತಕ್ಕಂಥ ಮನೋಭಾವನೆ ಅವರಲ್ಲಿ ಇಲ್ಲ. ನಾವು ಫ್ರಾಂಕಿಯನ್ನು ತಗೊಳ್ಳಿ, 2 ಅವಧಿಗೆ ಮಂಗಳೂರು ಗಂಗೋತ್ರಿ ಜೂನಿಯರ್ ಚೇಂಬರಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಬಹಳಷ್ಟು ಸೇವೆಯನ್ನು ಮಾಡಿದವರು. ದಕ್ಷಿಣ ಕನ್ನಡ ಜಿಲ್ಲಾ ಡಿ ವರ್ಗ ನೌಕರರ ಸಂಘದ ಅಧ್ಯಕ್ಷರಾಗಿ ಸುಮಾರು 6 ವರ್ಷಗಳ ಕಾಲ ದುಡಿದವರು. ಆ ಮೂಲಕ ಸಮಾಜಮುಖಿ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ನಮಗೆಲ್ಲ ಗೊತ್ತಿರುವಂಥದ್ದು. ಇವತ್ತು ಅರುಣ್ ಡಿಸೋಜರ ಬಗ್ಗೆ ನಾನೊಂದೆರಡು ಮಾತು ಹೇಳಬೇಕು. ಸುಮಾರು ಒಂದು 15 ದಿವಸಗಳ ಹಿಂದೆ ನನ್ನನ್ನು ಭೇಟಿಯಾಗಿ, ಸರ್ ನಮಗೊಂದು ಕಾರ್ಯಕ್ರಮ ಮಾಡಬೇಕು, ಅದು ಹೇಗೆ ಮಾಡುವುದು, ಎಲ್ಲಿ ಮಾಡುವುದು ಅಂತ ಕೇಳಿದರು. ನಾನು ಕೇಳಿದೆ, ಏನು ಕಾರ್ಯಕ್ರಮ? ಒಂದು ಸ್ವಲ್ಪ ಮಕ್ಕಳಿಗೆ ನಾವು ಪುಸ್ತಕಗಳನ್ನು ಹಂಚುವ. ಯಾಕೆಂದರೆ ಅವರು ಇವತ್ತು ಮಾತ್ರ ಪುಸ್ತಕ ಹಂಚುವುದಲ್ಲ, ಕಳೆದ 6 ವರ್ಷಗಳಿಂದ ಕೂಡ ಈ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೇ ಮೈದಾನದಲ್ಲಿ ಸುಮಾರು 6 ವರ್ಷಗಳ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಆಯೋಜನೆ ಮಾಡಿದಂತಹ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 8 ಜನ ಅಂಗವಿಕಲರಿಗೆ ವೀಲ್ ಚೇರನ್ನು ಕೊಡುವುದರ ಮೂಲಕ ಈ ಭಾಗದಲ್ಲಿ ಹೆಸರು ಪಡೆದವರು. ಆಗ ತ್ಯಾಗಮ್ಮ ಹೇಳಿದಾಗೆ ಒಂದು ವೃದ್ಧಾಶ್ರಮವನ್ನು ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಸುಮಾರು 1-1.5 ವರ್ಷಗಳ ಕಾಲ ಆ ಪೇಷಂಟ್ಗಳ ಜೊತೆಯಲ್ಲಿ ಇದ್ದುಕೊಂಡು ಅವರ ಸೇವೆಯನ್ನು ಮಾಡಿದವರು. ಅಲ್ಲದೆ ಪ್ರತಿ ವರ್ಷ ಕೂಡ ಇಂಥ ಮಕ್ಕಳಿಗೆ ಉಚಿತವಾಗಿ ಪುಸ್ತಕಗಳನ್ನು ಉದಾರವಾಗಿ ಕೊಡ್ತಾ ಬಂದಿರತಕ್ಕಂಥವರು. ಅವರು ಪಡ್ಕೊಂಡಂಥ ಪ್ರಶಸ್ತಿ
ರಾಷ್ಟ್ರ ಮಟ್ಟದ ಮದರ್ ತೆರೇಸಾ ಪ್ರಶಸ್ತಿ. ನೆನಪಿಟ್ಟುಕೊಳ್ಳಿ, ಈ ಮದರ್ ತೆರೇಸಾ ಅಂದರೆ ನಿಮಗೆ ಗೊತ್ತಿದೆ, ವಿಶ್ವಮಟ್ಟದಲ್ಲಿ ಹೆಸರು ಪಡೆದಂಥ ವಿಶ್ವಮಾತೆ. ಅವರು ಕೂಡ ಸಮಾಜಮುಖಿ ಚಟುವಟಿಕೆಯಿಂದಲೇ ಮೇಲೆ ಬಂದವರು. ಆದರೆ ಅವರು ಮಾಡಿದಂಥ ಸಮಾಜ ಸೇವೆ ಪುಸ್ತಕ ಕೊಡುವುದು, ಮನೆ ಕಟ್ಟುವುದು, ದುರ್ಬಲರಿಗೆ ಸಹಾಯ ಮಾಡುವುದು ಅಲ್ಲ, ಅದಕ್ಕಿಂತಲೂ ಮಿಗಿಲಾದದ್ದು. ಅದೆಷ್ಟೋ ವಾಸಿಯಾಗದಂಥ ಮಾರಕ ಕಾಯಿಲೆಗಳಿಂದ ಪೀಡಿದಂಥ ರೋಗಿಗಳ ಆರೈಕೆ ಮಾಡಿದವರು, ಸಿಡುಬು ರೋಗದಿಂದ ನರಳತಕ್ಕಂಥ ರೋಗಿಗಳ ಆರೈಕೆ ಮಾಡಿದವರು ಮದರ್ ತೆರೇಸಾ. ಅಂಥವರ ಹೆಸರಿನಲ್ಲಿ ಪಡೆಗೊಂಡಂಥ ಪ್ರಶಸ್ತಿ ಇದೆಯಲ್ಲ, ಅದು ಬಹಳ ಅಮೂಲ್ಯವಾದ್ದು, ಬಹಳ ಬೆಲೆ ಬಾಳುವಂಥದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಅಂಥ ಅಮ್ಮನ ಹೆಸರಿನಲ್ಲಿ ಅವರೊಂದು ಪ್ರಶಸ್ತಿಯನ್ನು ಪಡ್ಕೊಂಡದ್ದು ಈ ಭಾಗದ ಜನರಿಗೆ, ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಕೊನೆಯದಾಗಿ ನಾನು ಮಕ್ಕಳಿಗೆ ಹೇಳುವಂಥ ಒಂದು ಮಾತು, ನಿಮಗೀಗ ಸುಮಾರು 10 ಮಕ್ಕಳಿಗೆ ಇಲ್ಲಿ ದಯಾನಂದ ಸರ್ ಅವರ ಹೆಸರು ಕೊಟ್ಟ ಹಾಗೆ 10 ಮಕ್ಕಳಿಗೆ ಇಲ್ಲಿ ಪುಸ್ತಕಗಳನ್ನ ಕೊಡ್ತಾ ಇದ್ದಾರೆ. ನೆನಪಿಟ್ಕೊಳ್ಳಿ ಮಕ್ಕಳೇ, ಅದರಲ್ಲಿ ಸುಮಾರು 1,000ದಷ್ಟು ಬೆಲೆ ಬಾಳುವಂಥ ಪುಸ್ತಕ, ಅದರಲ್ಲಿ ಬ್ಯಾಗ್ ಸೇರಿರ್ಬೋದು, ಕೊಡೆ ಸೇರಿರ್ಬೋದು, ಪುಸ್ತಕ, ಇನ್ನಿತರ ಎಲ್ಲ ಮೆಟೀರಿಯಲ್ಸ್ ಅದರಲ್ಲಿ ಇದೆ. ಆದರೆ ತಿಳ್ಕೊಳ್ಬೇಕು, ನಿಮಗೆ ಅದು ಉಚಿತವಾಗಿ ಸಿಕ್ಕಿದ್ರೂ ಕೂಡ ಅವರಿಗೆ ಅದು ಉಚಿತವಾಗಿ ಸಿಗಲಿಲ್ಲ. ಆದ್ದರಿಂದ ನೀವು ತಿಳ್ಕೊಳ್ಬೇಕು, ಆ ಉಚಿತವಾಗಿ ತಗೊಂಡಂಥ ಪುಸ್ತಕಗಳನ್ನು ನಾನು ಅದರ ಉಪಯೋಗವನ್ನು ಪಡೆಯುತ್ತೇನೆ, ನಾನು ಚೆನ್ನಾಗಿ ಕಲಿತೇನೆ, ಆ ಪುಸ್ತಕಗಳನ್ನು ನೀಟಾಗಿ ಸ್ವಚ್ಛವಾಗಿ ನಾನು ಇಟ್ಟುಕೊಂಡಿರ್ತೇನೆ ಅನ್ನತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಆ ಓದ ಕೂಡಲೇ ಆ ಪುಸ್ತಕಗಳಿಗೊಂದು ಬೈಂಡ್ ತೆಕ್ಕೊಂಡು ಅದು ಬೈಂಡ್ ಹಾಕಿ ಸ್ವಚ್ಛವಾಗಿಡಬೇಕು ಪುಸ್ತಕಗಳನ್ನು. ಯಾವ ವಿದ್ಯಾರ್ಥಿ ಪುಸ್ತಕಗಳನ್ನು ಸ್ವಚ್ಛವಾಗಿಡ್ತಾನೋ ಅವ ಕಲಿಯುವುದರಲ್ಲಿ ಕೂಡ ಅಷ್ಟೇ ಸ್ವಚ್ಛವಾಗಿರ್ತಾನೆ, ಅಷ್ಟೇ ಬುದ್ಧಿವಂತರಾಗಿರ್ತಾರೆ. ಯಾರು ಪುಸ್ತಕಗಳನ್ನು ಕಡೆಗಣಿಸಿ ಒಟ್ಟಾರೆ ಗೆರೆ ಹಾಕಿಕೊಂಡು ರಫ್ ಮಾಡಿಕೊಂಡು ಎಲ್ಲ ಪುಸ್ತಕದಲ್ಲಿ ಎಲ್ಲ ಆ ಕಡೆ ಈ ಕಡೆಯಲ್ಲಿ ಗೆರೆ ಎಳೆಯುವಂಥದ್ದು ಮಕ್ಕಳಿದ್ದಾರಲ್ಲ, ಅವರು ಕಲಿಕೆಯಲ್ಲಿ ಕೂಡ ಬಹಳ ಹಿಂದಿರ್ತಾರೆ, ಅವರು ಮುಂದಕ್ಕೆ ಬರುವುದಿಲ್ಲ. ಯಾರು ತನ್ನನ್ನು ತಾನು ಹೆಚ್ಚು ಸ್ವಚ್ಛವಾಗಿಡ್ತಾರೋ ಅವರು ಅಷ್ಟು ಗಮನ ಸೆಳೆಯುತ್ತಾರೆ. ನೆನಪಿಟ್ಕೊಳ್ಳಿ, ಪುಸ್ತಕಗಳಿಗೆ ಬೈಂಡ್ ಹಾಕುವುದು ಯಾಕೆ ನಾವು ಹೇಳಿ? ಶಾಲೆಗೆ ಹೋಗುವಾಗ ನಿಮಗೆ ಯೂನಿಫಾರ್ಮ್ ಇದೆ, ನೀವು ಯೂನಿಫಾರ್ಮ್ ಹಾಕದೆ ಶಾಲೆಗೆ ಹೋಗುವಾಗಿಲ್ಲ. ಅದೇ ರೀತಿ ಪುಸ್ತಕಕ್ಕೂ ಕೂಡ ಅದು ಯೂನಿಫಾರ್ಮ್. ಆ ಪುಸ್ತಕದ ಯೂನಿಫಾರ್ಮನ್ನು ನೀವು ಹಾಕಿದಾಗ ಮಾತ್ರ ಆ ಪುಸ್ತಕಕ್ಕೆ ಗೌರವ ಬರ್ತದೆ, ಬೆಲೆ ಬರ್ತದೆ. ನೀವು ಯೂನಿಫಾರ್ಮ್ ಹಾಕಿದಾಗ ಶಾಲೆಯಲ್ಲಿ ಭಾಳ ಚೆಂದ ಕಾಣ್ತೀರಿ. ಅದೇ ರೀತಿ ಪುಸ್ತಕ ಕೂಡ ಬೈಂಡ್ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಒಂದು ಅದಕ್ಕೆ ಸ್ಟಿಕ್ಕರ್ ಲೇಬಲ್ ಅಂಟಿಸ್ಕೊಂಡು ಅದರಲ್ಲಿ ಚಂದಲ್ಲಿ ಹೆಸರು, ನಿಮ್ಮ ತರಗತಿ, ಕ್ಲಾಸು ಎಲ್ಲವನ್ನು ಬರೆದುಕೊಂಡು ಚೆಂದವಾಗಿ ಇಟ್ಟುಕೊಂಡು ಸ್ವಚ್ಛವಾಗಿ ಇಟ್ಟುಕೊಂಡು ಮನೆಯಲ್ಲಿ ಅಧ್ಯಾಪಕರು ಕೊಟ್ಟಂಥ ಹೋಮ್ವರ್ಕ್ಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿಕೊಂಡು ಕಲಿಯುವಂಥದ್ದು, ಓದುವಂಥದ್ದು, ಬರೆಯುವಂಥದ್ದು, ಬೆಳಿಗ್ಗೆ ಬೇಗನೆ ಎದ್ದು ಓದುವಂಥದ್ದು, ಈ ಹವ್ಯಾಸವನ್ನು ನೀವು ಮಾಡಿಕೊಳ್ಬೇಕು ಮಕ್ಕಳು. ಅಧ್ಯಾಪಕರ ಮಾರ್ಗದರ್ಶನ ತಗೊಳ್ಬೇಕು, ಶಾಲೆಯಲ್ಲಿ ಹೋಗಿ ಅಧ್ಯಾಪಕರಿಗೆ ಗೌರವ ಕೊಡಬೇಕು. ಅದರ ಜೊತೆಗೆ ಇವತ್ತು ನಿಮಗೆ ಯಾರು ಪುಸ್ತಕ ಕೊಟ್ಟಿದ್ದಾರೆ ಅವರು ಎಲ್ಲಾದರೂ ನಿಮಗೆ ದಾರಿಯಲ್ಲಿ ಸಿಕ್ಕಿದರೆ 2 ಕೈಗಳನ್ನು ಜೋಡಿಸಿ ನಮಸ್ತೆ ಮಾಡುವಂಥದ್ದು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಬೇಕು ಮಕ್ಕಳೇ. ನಮಗೆ ಯಾವಾಗಲೂ ಇದೇ ರೀತಿ ನಮ್ಮ ಕೈ ಇರಲ್ಲ, ಇನ್ನೊಬ್ಬರಿಂದ ಬೇಡುವಂಥದ್ದು ಈ ರೀತಿ ಕೂಡ ಇರ್ತದೆ. ಕೈಗಳು ಮೇಲೆ ಹೋಗ್ಲಿಕ್ಕೆ ಗೊತ್ತಿರಬೇಕು, ಕೆಳಗೆ ಬಂದಿರಲಿಕ್ಕೆ ಗೊತ್ತಿರಬೇಕು. ಈಗ ನೀವು ಕೈಯನ್ನು ಹೀಗೆ ಮಾಡ್ತೀರಾ, ಚಾಚಿತೀರಾ, ಕೊಡಿ ಅಂತ ಹೇಳಿಕೊಂಡು, ನಾಳೆ ಇದೇ ಕೈ ಈ ರೀತಿ ಹೋಗ್ತದೆ, ಕೊಡುವ ಕೈಗಳಾಗಬೇಕು ನಿಮ್ಮದು. ಬೆಳೀತಾ ಯಾವಾಗ ಕೊಡುವ ಕೈಗಳಾಗಿ ನಾವು ಬೆಳೀತೇವ ಆವಾಗ ನಾವು ಸಮಾಜದಲ್ಲಿ ಮೇಲೆ ಬಂದಿದ್ದೇವೆ ಅಂತ ಲೆಕ್ಕ. 10 ಜನರ ಮಧ್ಯೆ ನಾವು ಬೆರೀತೇವೆ ಅಂತ ಲೆಕ್ಕ. ನೆನಪಿಟ್ಟುಕೊಳ್ಳಿ, ಮನಸ್ಸು ಚೆನ್ನಾಗಿದ್ದರೆ ಮನುಷ್ಯ ಚೆನ್ನಾಗಿರ್ತಾನೆ. ಮನಸ್ಸು ಚೆನ್ನಾಗಿಲ್ಲ ಅಂದರೆ ಮನುಷ್ಯ ಕೂಡ ಚೆನ್ನಾಗಿರಲ್ಲ. ಇವತ್ತು ಅರುಣ್ ಡಿಸೋದವರಿಗೆ ಮನಸ್ಸು ಚೆನ್ನಾಗಿದೆ, ಆದ್ದರಿಂದ ವ್ಯಕ್ತಿತ್ವ ಎಲ್ಲವೂ ಚೆನ್ನಾಗಿದೆ. ಅಂತಹ ಮನೋಭಾವನೆ ಸಮಾಜದಲ್ಲಿ ಎಲ್ಲರಲ್ಲಿ ಬಂದಾಗ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ ಅಂತ ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದಂಥ ತ್ಯಾಗಮರೇಕಲ್ರವರಿಗೆ ಕೂಡ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಮತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಆಪ್ತ ಸ್ನೇಹಿತರಿಗೆ ಮತ್ತೊಮ್ಮೆ ನಾನು ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ಸಭಾಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅದ್ಭುತವಾದಂಥ ಮಾತುಗಳ ಮುಖೇನ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತಹ ಶ್ರೀ ಆನಂದ ಕೆ ಅಸೇಗೋಳಿ ಅವರಿಗೆ ವಂದನೆಗಳು. ಈಗ ಮೆರ್ಸಿ ಫ್ರೆಂಡ್ಸಿನ ನಮ್ಮ ಆತ್ಮೀಯ ಮಿತ್ರರಾದ ಲಾಯ್ಡ್ ಡಿಸೋಜ್ ಅವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ವೇದಿಕೆಗೆ ಬಂದು ಗುಲಾಬಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.
ನೋಡಿ, ದಾನಗಳಲ್ಲಿ ನಿಮಗೆ ಏನಪ್ಪ ಮೊಬೈಲ್ ಫೋಟೋ ಅಂತೇಳಿ ಇರ್ಬೋದು. ಒಂದು ವಿಚಾರವನ್ನು ನಾವು ಯಾವಾಗಲೂ ನೆನಪಿಟ್ಟುಕೊಳ್ಬೇಕು. ಏನಂತಂದರೆ, ನೀವು ಪುಸ್ತಕವನ್ನು ತಗೊಂಡು, ನಾವು ಕೂಡ ಸಣ್ಣ ಪ್ರಾಯದಲ್ಲಿರುವಾಗ ಈ ಪೆನ್ನು ತಗೊಂಡದುಂಟು. ಆವಾಗಲೇ ಈ ರೀತಿ ಪುಸ್ತಕ ಎಲ್ಲ ಕೊಟ್ಟೋದಿಲ್ಲ, ಹಣ ಎಲ್ಲ ಎಲ್ಲಿ ಕೊಡಲಿಲ್ಲ. ಒಂದು ಪುಸ್ತಕ 2 ಪುಸ್ತಕ ಕೊಡೋದು. ನನಗೆ ಇನ್ನೂ ನೆನಪಿದೆ, 10ನೇ ಕ್ಲಾಸ್, ನಾನು ಕೂಡ ತಗೊಂಡಿದ್ದೇನೆ. ಆಯಿತಾ? ಹಾಗಿಂದ ಮಾತ್ರಕ್ಕೆ ನಾವು ಬಡವರು ಅಂತ ಅಲ್ಲ, ನಾವು ಎಲ್ಲರೂ ಪ್ರತಿಯೊಬ್ಬರು ಕೂಡ ಮಂಡೆಯಲ್ಲಿ ಇಟ್ಕೊಳ್ಬೇಕು. ಎಂಕ್ಲು ಒಂಚೂರು 1,000 ರೂಪಾಯಿ ಕೊಡ್ತಾರೆ, ಪೂರ ಟಿ ವಿ ಪೂರ ಪಾಡಿಯರು ಅಂತೇಳಿ ಯಾವಾಗಲೂ ಅಂದುಕೊಳ್ಬೇಡಿ. ಅಂಥ ಸಣ್ಣ ಮಟ್ಟಕ್ಕೆ ನಾವು ಹೋಗಬಾರ್ದು. ಒಂದು ನೆನಪಿಟ್ಟುಕೊಳ್ಬೇಕು, ಏನಪ್ಪ ಅಂದರೆ 2 ರೀತಿಯಲ್ಲಿ ದಾನದಲ್ಲಿ ಉಂಟು. ಒಬ್ಬರು ಕೆಲವರು ಕೊಡ್ತಾರೆ, ಬಲಗೈಯಲ್ಲಿ ಕೊಟ್ಟರೆ ಎಡಗೈಗೆ ಗೊತ್ತಾಗೋದಿಲ್ಲ. ತುಂಬ ಮಂದಿ ಸಮಾಜದಲ್ಲಿ ನೋಡ್ಬೋದು ಅಲ್ವಾ, ನೋಡಿರ್ಬೋದು. ಮತ್ತೊಬ್ಬರು ಇದ್ದಾರೆ, ಕೊಡ್ತಾರೆ. ಯಾಕೆ ಅಂತೇಳಿ ನಿಮಗೆ ಅನ್ನಿಸ್ಬೋದು, ಅವ್ರು ಕೊಡೋದು ಪೇಪರಲ್ಲಿ ಬಂದರೂ ಕೂಡ ಇನ್ನೊಬ್ಬರಿಗೆ ಪ್ರೋತ್ಸಾಹ ಆಗಿರ್ತದೆ, ಪ್ರೇರಣೆ ಆಗಿರ್ತದೆ. ಏನಪ್ಪ ಅಂದರೆ ನಾನು ಕೂಡ ಕೊಡಬೇಕು ಸಮಾಜಕ್ಕೆ. ಏನು ನಾವು ಇವತ್ತು ಸಮಾಜದಿಂದ ಸಂಪಾದನೆ ಮಾಡ್ತೇವೋ ಅದರಲ್ಲೊಂದು 10% ಆದರೂ ನಾವು ಸಮಾಜಕ್ಕೆ ವಿನಿಯೋಗ ಮಾಡಬೇಕು. ಇದನ್ನು ಪ್ರತಿಯೊಬ್ಬರು ಮಾಡಬೇಕು. ಈ ರೀತಿಯಲ್ಲಿ ಬಂದರೆ ಮಾತ್ರ ಗೊತ್ತಾಗೋದು, ಇಲ್ಲದಿದ್ದರೆ ಅವರಿಗೂ ಗೊತ್ತಾಗಲ್ಲ. ಆ ದೃಷ್ಟಿಯಲ್ಲಿ ಅರುಣ್ ಅವರು ಎಲ್ಲರಿಗೂ ಗೊತ್ತಾಗಬೇಕು. ಇನ್ನೊಬ್ಬರು ಕೂಡ ಇದಕ್ಕೆ ಪ್ರೇರಣೆ ಶಕ್ತಿ ಹೊಂದಿ ಅವರು ಕೂಡ ಸಂಪಾದನೆ ಮಾಡೋದ್ರಲ್ಲಿ ಒಂದು ಕಿಂಚಿತ್ತು ಸಮಾಜಕ್ಕೆ ಕೊಡುವಂಥ ಒಂದು ಇದನ್ನು ರೂಢಿಸ್ಕೊಳ್ಳಿ ಎನ್ನುವ ಹಿತದೃಷ್ಟಿಯಿಂದ ಇವತ್ತು ಅರುಣ್ ಅವರು ಇಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ನೀವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ, ಅರುಣ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ಅವರಿಗೆ ನಾವು ನಂಬಿಕೊಂಡು ಬರುವಂಥ ದೇವರುಗಳು ಆಯುಷ್ಯ, ಆರೋಗ್ಯವನ್ನು, ಭಾಗ್ಯವನ್ನು ಮತ್ತು ಮತ್ತಷ್ಟು ಈ ರೀತಿ ಸಮಾಜಕ್ಕೆ ಕೊಡುವಂಥ ಸೌಭಾಗ್ಯವನ್ನು ದೇವರು ಪರಮಾತ್ಮ ಕರುಣಿಸಲಿ ಅಂತೇಳಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ, ಒಂದು ವಿಷಯ ಹೇಳಿದರು, ಬ್ಯಾಗ್ ಏನಾದರೂ ಹರಿದು ಹೋದರೆ ಅದು 1 ವರ್ಷ ಗ್ಯಾರಂಟಿ ಉಂಟಂತೆ. 1 ವರ್ಷ ಗ್ಯಾರಂಟಿ ಉಂಟಿಗೆ ಆ ಬ್ಯಾಗ್ಗೆ ಮಕ್ಕಳೇ. ಅದು ಎಲ್ಲಾರು ಹರಿದು ಹೋದರೆ ವಾಪಸ್ ನೀವು ಅರುಣ್ ಅವರನ್ನು ಸಂಪರ್ಕ ಮಾಡಬೇಕು. 1 ವರ್ಷದ ಒಳಗಡೆ ಏನಾದರೂ ಸ್ಟಿಚ್ ಎಲ್ಲ ಬಿಟ್ಟಿರ್ಬೋದು, ಅದು ಅವರು ಹೊಸತೆ ಕೊಡ್ತಾರೆ. ಆಯಿತಾ? ಅದು ಗ್ಯಾರಂಟಿ ಇರುವಂಥ ಬ್ಯಾಗ್. ನಿಮಗೆ ಲೋಕಲ್ ಬ್ಯಾಗ್ ಅಲ್ಲ, ಅದು ಒಳ್ಳೆಯ ಗುಣಮಟ್ಟದ ಬ್ಯಾಗನ್ನು ನಿಮಗೆ ಕೊಟ್ಟಿದ್ದಾರೆ. ನಿಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ನಿಮಗೆಲ್ಲರಿಗೂ ವಿದ್ಯೆ ಬರಲಿ, ಒಂದು ಉನ್ನತ ಮಟ್ಟಕ್ಕೆ ನೀವೆಲ್ಲ ಏರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಈಗ ಧನ್ಯವಾದ ಕಾರ್ಯಕ್ರಮಕ್ಕಾಗಿ ಅರುಣ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾನು ಹೇಳಿದಿಷ್ಟೇ, ಮಕ್ಕಳಿಗೆ ಈಗ ಪುಸ್ತಕವನ್ನು ಕೊಟ್ಟಿದ್ದೇನೆ. ನೀವು ಈಗ ನಾನು ಪುಸ್ತಕ ವಿಷಯ, ಬ್ಯಾಗ್ ವಿಷಯ ಅಂತಲ್ಲ, ನಾನು ಗಾಡಿ ವಿಷಯದಲ್ಲೂ ಎಲ್ಲರಿಗೂ ಹೇಳೋದೇನೆಂದರೆ, ಯಾವುದು ಗಾಡಿ ಆಗಲಿ, ಸೈಕಲ್ ಆಗಲಿ, 2 ವೀಲರ್ ಆಗಲಿ, ಕಾರ್ ಆಗಲಿ, ಆದಷ್ಟು ನೀವು ಅದನ್ನು ಸ್ವಚ್ಛತೆಯಾಗಿಡಿ. ಅದು ನಮ್ಮದು ಒಂದು ಊಟ ನಮಗೇನಿದ್ರು ಅದೇ ನಮಗೆ ಕೊಡುವುದು. ನಾವೊಂದು 2 ಒಟ್ಟಿಗೆ ಊಟ ಮಾಡಬೇಕಾದ್ರೆ ನಮಗೆ ಆ ವಸ್ತಿನಿಂದ ನಾವು ಇವತ್ತು ಜೀವನ ಮಾಡ್ತಾಯಿದ್ದೇವೆ. ಅದಕ್ಕೆ ನಾವು ಎಲ್ಲರಿಗೂ ಹೇಳೋದು, ಆದಷ್ಟು ನೀವು ಅದನ್ನು ಸ್ವಚ್ಛತೆಯಾಗಿಡಿ. ಎಲ್ಲ ವಿಷಯದಲ್ಲೂ ನನಗೆ ಅದು ಮುಖ್ಯ. ಸ್ವಚ್ಛವಾಗಿದ್ದರೆ ನಮ್ಗೆ ಭಾಳ ಖುಷಿ. ಆವಾಗ ನಮಗೆ ದೇವರು ಯಾವತ್ತೂ ಕೈ ಬಿಡಲ್ಲ ಅಂತ ನನ್ನದೊಂದು ನಂಬಿಕೆ. ಕೈನೂ ಬಿಟ್ಟಿಲ್ಲ. ಆದಷ್ಟು ನೀವು ಅದನ್ನು ಎಲ್ಲ ಸ್ವಚ್ಛತೆಯಾಗಿ, ಬುಕ್ ಆಗಲಿ, ಬ್ಯಾಗ್ ಆಗಲಿ ಎಲ್ಲ ಕೊಟ್ಟದ್ದನ್ನು ಏನಿದ್ರೆ ನನಗೆ ಹೇಳಿ, ನಾನು ಗ್ಯಾರಂಟಿ ಇದೆ ಮಾಡಿಕೊಡ್ತೇನೆ. ಮತ್ತು ನಾನು ಇದು ನನ್ನ 6ನೇ ವರ್ಷ ಕಾರ್ಯಕ್ರಮ ಆ್ಯಕ್ಚುಲಿ. ಯಾಕೆಂದರೆ ನಾನು ಪ್ರಥಮ ವರ್ಷ ಈ ಬಸ್ ಸ್ಟ್ಯಾಂಡಿಗೆ ಒಂದು ಟೈಮಿಂಗ್ಸ್ ಬೋರ್ಡ್ ಹಾಕಿದೆ, ಅದರಲ್ಲಿ ತುಂಬ ಭಾಳ ಕಷ್ಟಪಟ್ಟಿದ್ದೇನೆ. ಹಾಗೆ 2ನೇ ಒಂದು ವೀಲ್ ಚೇರ್ ಕೊಟ್ಟೆ. ಅದೇ ರೀತಿ ನಾನೊಂದು ಆಶ್ರಮ ಮಾಡಿದೆ. ಆಮೇಲೆ ಒಂದು ಮನೆಗೆ ಸ್ವಲ್ಪ ಕೆಲಸದ್ದು ಸ್ವಲ್ಪ ಇದು ಮಾಡಿದೆ, ಅದೊಂದು ಕಾರ್ಯಕ್ರಮ. ಆನಂತರ ಇದೀಗ ಆಶ್ರಮ, ಇದೊಂದು ಕಾರ್ಯಕ್ರಮ. 6ನೇ ಕಾರ್ಯಕ್ರಮ ನಂದು. ತುಂಬ ಕಷ್ಟಪಟ್ಟಿದ್ದೇನೆ. ಅದು 4 ಜನ ಹತ್ರ ಕೇಳೋದಂದರೆ ಅದು ಎಷ್ಟು ಕಷ್ಟ ಉಂಟಂತ ನನಗೆ ಹಿಂಸೆ ಆಯಿತು. ಅದಕ್ಕೆ ಈ ವರ್ಷ ನಾನು ಯೋಚನೆ ಮಾಡಿದೆ, ಆದಷ್ಟು ನಾನು ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟನ್ನೊಂದು ಕೊಟ್ಟು ಬಿಡುವ. ಅದೇ ನನಗೆ ಒಂದು ಪುಣ್ಯ ಅಂತ ನಾನು ಎನಿಸಿದ್ದೇನೆ. ಯಾಕೆಂದರೆ 4 ಜನರು ಹೋಗುವಾಗ ಅವರು ಸಿಗಲ್ಲ ನನಗೆ. ಅದು ನಾವೊಂದು 4 ಸಲ ಹೋಗಬೇಕು ಅವ್ರ ಹತ್ರ ಕೇಳಲಿಕ್ಕೆ. ಅವರು ಕೊಡ್ತಾರೆ, ಒಳ್ಳೆಯ ಕೆಲಸಕ್ಕೆ ಯಾರು ಇಲ್ಲ ಅಂತ ಹೇಳಿಲ್ಲ, ನನಗೆ ಕೊಟ್ಟಿದ್ದಾರೆ. ತುಂಬ ಜನ ಸಹಕಾರ ಮಾಡಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಹಾಕಿ ಮಾಡ್ತಾಯಿದ್ದೆ. ಆದರೆ ಈ ಸಲ ನನಗೆ ಏನೋ ಈ ಥರ ಮಾಡುವಂತಾಯಿತು. ಅದೆಲ್ಲ ಮಾಡಿದ್ದಕ್ಕೆ ನನಗೆ ಈ ಮಾದರ್ ತೆರೇಸಾ ರಾಷ್ಟ್ರ ಪ್ರಶಸ್ತಿ ಸಿಕ್ತು. ಅದು ನಾನು ಎನಿಸಿರಲಿಲ್ಲ ನನಗೆ ಸಿಗ್ತದೆ ಅಂತ. ಆದರೆ ಯಾರು ನನಗೆ ನಾನು ಮಾಡಿದ್ದಕ್ಕೆ, ನಾನು ಆಂಬುಲೆನ್ಸಲ್ಲಿ ತುಂಬ ಕಷ್ಟಪಟ್ಟೆ. 9 ವರ್ಷದಿಂದ ಕಷ್ಟಪಡ್ತಾ ಇದ್ದೇನೆ. ಈಗ ನನಗೆ ಆಲ್ರೆಡಿ ನಾನು ಈ ವರ್ಷದಲ್ಲಿ ಅದನ್ನು ಸ್ವಲ್ಪ ಬಿಟ್ಟು ಇಲ್ಲೇ ಸ್ವಲ್ಪ ಕೆಲಸ ಮಾಡುವಂತ ಇದ್ದೇನೆ. ಯಾಕೆಂದರೆ ನನಗೆ ತುಂಬ ರಾತ್ರಿ ನಿದ್ದೆ ಇಲ್ಲ, ಊಟ ಇಲ್ಲ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಒಳ್ಳೆಯದಿದ್ದೆ, ತುಂಬ ಕಷ್ಟಪಡ್ತಾ ಇದ್ದೇನೆ. ಅದು ಯಾರಿಗೂ ಗೊತ್ತಿಲ್ಲ, ಆಂಬುಲೆನ್ಸ್ನವ್ರ ಕಷ್ಟ ಯಾರಿಗೂ ಗೊತ್ತಿಲ್ಲ. ಆದರೆ ಒಬ್ಬೊಬ್ಬರು ಇದ್ದಾರೆ ನಮ್ಮಲ್ಲಿ ಕೂಡ, ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೋಗ್ತಾರೆ, ಬೇಕಾದಷ್ಟು ದುಡ್ಡು ಮಾಡೋರು ಇದ್ದಾರೆ. ಆದರೆ ನನ್ನ ಮನಸ್ಸಾಗಿಲ್ಲ. ನಮಗೆ ಬಡವರಿಗೆ ಆದಷ್ಟು ಕಡಿಮೆಯಲ್ಲಿ ಹೋಗೋದು ನಂದೊಂದು. ಎಷ್ಟು ಕಡಿಮೆ ಆದರೆ ನಾನು ಬಾಡಿಗೆಯನ್ನು ಬಿಡಲ್ಲ, ಅದೊಂದು ನಂದು. ಎಷ್ಟು ಯಾರು ಹೋಗಲ್ಲದು ನಾನು ಹೋಗ್ತೇನೆ, ನನ್ನನ್ನು ಸಂಪರ್ಕ ಮಾಡಿ ಅಂತ ನಾನು ಹೇಳ್ತೇನೆ ನನ್ನವರಿಗೆ. ಆದರೂ ಮಾಡ್ತಾರೆ, ಕೆಲವ್ರಿಗೆ ಗೊತ್ತಿರಲ್ಲ, ಬೇರೆ ಅಲ್ಲಿ ಹೋಗ್ತಾರೆ, ಮತ್ತೆ ಹೇಳ್ತಾರೆ ಅರುಣ ಅವ್ರು ಎಷ್ಟು ತಗೊಂಡು ಅಷ್ಟು ತಗೊಂಡು. ನಾನು ಏನು ಮಾಡೋಕ್ಕಾಗಲ್ಲ. ನನ್ನ ಹತ್ರ ಬಂದರೆ ನಾನು ಏನಾದರೂ ನಾನು ತಗೊಳ್ತೇನೆ, ಅವರಿಗೆ ನಾನು ಹೇಳೋಕ್ಕಾಗಲ್ಲ ನೀವು ಅಷ್ಟೇ ಯಾಕೆ ತಗೊಳ್ತೀನಿ, ಅದು ಅವರಿಗೆ ಬಿಟ್ಟದ್ದು.
ಹಾಗೆ ಅದೇ ರೀತಿ ನಾನು ಇವತ್ತಿನ ಈ ಕಾರ್ಯಕ್ರಮ ಬಂದ ಎಲ್ಲರ ಜೊತೆಗೆ ನಾನು ಏನೆರಡು ಮಾತನ್ನು ಮುಗಿಸಿ, ಅದೇ ರೀತಿ ತ್ಯಾಗ ಮಾಸ್ಟ್ರು ನಿನ್ನೆ ಹೇಳುವಾಗ ಬಂದು ನನಗೆ ತುಂಬ ಸಹಕಾರ ಮಾಡಿದರು ನನ್ನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ. ಅವರು ಕೂಡ ಎಲ್ಲರಿಗೂ ಎರಡು ಮಾತಲ್ಲಿ ಧನ್ಯವಾದ ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿ ಒಂದು ವಿಷಯವನ್ನು ತಿಳಿಬೇಕು, ಇಲ್ಲಿ ನಾವು ಅತಿಥಿಗಳೆಲ್ಲ ನಾವು ಶುಭವನ್ನು ಕೋರಲಿಕ್ಕೆ ಬಂದದ್ದು, ಏನೋ ದೇಣಿಗೆ ಏನೆಲ್ಲ ಕೊಟ್ಟಿಲ್ಲ. ಅದು ಅವರ ಸ್ವಂತ ಅವರದೇ ದುಡಿದ ಹಣದಲ್ಲಿ ಇಷ್ಟು ಒಂದು 10 ಮಂದಿಗೆ ಒಂದು ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನಃ ಸುಖಿನೋ ಭವಂತು.